ನಮಸ್ತೆ ಗೆಳೆಯರೇ, ಟೀಮ್ ಜೇನುಗೂಡು ಪ್ರಸ್ತುತಪಡಿಸುವ ಜೇನಹನಿ ಪರಿಚಯ ಸರಣಿಯ ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ವಿನೋದ್ ಕಡಂಬಾರ್. ನಕ್ಕು ನಗುತ್ತಾ ಗುಂಪಿನಲ್ಲಿ ಸದಾ ಒಬ್ಬರಿಗೊಬ್ಬರು ಚೇಷ್ಟೆ ಮಾತುಗಳನ್ನಾಡುತ್ತಾ ಹರಟೆ ಹೊಡೆಯುತ್ತಾ ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವ ಸುಂದರ ಮನಸ್ಸುಗಳ ಪುಟ್ಟಗೂಡು ನಮ್ಮಿ ಜೇನುಗೂಡು. ಮನುಷ್ಯನಾದವನಿಗೆ ಹೊಸ ಹೊಸ ಕನಸುಗಳು ಚಿಗುರೊಡೆಯುತ್ತಲೇ ಇರಬೇಕು. ಆ ಕನಸನ್ನು ನನಸು ಮಾಡಿ ಸವಾಲನ್ನು ಎದುರಿಸುವ ಛಲವೂ ಬೇಕು. ಇಂತಹ ಸವಾಲನ್ನೆದುರಿಸಿ ಬದುಕಿನಲ್ಲಿ ಸದೃಢ ಹೆಜ್ಜೆಯನ್ನಿಟ್ಟು ಯಶಸ್ಸು ಪಡೆದ ನಮ್ಮೊಳಗಿನ ಸಾಧಕರ ಪರಿಚಯ ಸರಣಿಯೇ ಈ ಜೇನಹನಿ. ಬದುಕೆಂಬುದು ನಿಂತ ನೀರಲ್ಲ, ನಿರಂತರ ಚಲನಶೀಲವಾದ ಪ್ರವಾಹ. ನಡೆಯುವ ದಾರಿಯಲ್ಲಿ ಕವಲು ದಾರಿಗಳು ಎಷ್ಟಿರಬಹುದು ಎಂದು ಊಹಿಸಲು ಅಸಾಧ್ಯ. ಇಂತಹ ಅನೇಕ ತಿರುವುಗಳ ಅಡೆತಡೆಗಳನ್ನು ದಾಟಿ ಬಂದಿರುವ ನಮ್ಮ ಜೇನಹನಿ ಸರಣಿಯ ಇಂದಿನ ಸಂಚಿಕೆಯಲ್ಲಿ ಹೊಳೆಯುವ ನಕ್ಷತ್ರ ರೂಪಾ ವಿನಯ್ ಕುಮಾರ್. ಆಗಸ್ಟ್ 2, 1987ರಲ್ಲಿ ಜನಿಸಿದ ಇವರು ಬೋಂದೇಲ್ ಕೃಷ್ಣನಗರದ ರಘು ಪೂಜಾರಿ ಮತ್ತು ಕಮಲ ದಂಪತಿಗಳ 3 ಮಕ್ಕಳಲ್ಲಿ ಎರಡನೆಯವರು. ಶ್ರೀಕೃಷ್ಣನ ಬಾಲ್ಯದಂತೆ ಮುಂದೆ ಪಾಲನೆ ಪೋಷಣೆಗಾಗಿ ಈಕೆ ಕೈಗೆಟುಕಿದ್ದು ಮೇರಮಜಲು ಗ್ರಾಮದ ಅಬ್ಬೆಟ್ಟುವಿನ ದಂಪತಿಗಳಾದ ಹರಿಯಪ್ಪ ಪೂಜಾರಿ ಮತ್ತು ಮೀನಾಕ್ಷಿಯವರಿಗೆ. ಆಟಪಾಠ, ತುಂಟತನದ ಮಾತುಗಳೊಂದಿಗೆ ಶಾಲಾ ಜೀವನವನ್ನು ಮುಗಿಸಿದ ಇವರು SSLC ಶಿಕ್ಷಣವನ್ನು ನಿತ್ಯ ಸಹಾಯ ಮಾತಾ ಹೈಸ್ಕೂಲ್ ಅರ್ಕುಳದಲ್ಲಿ ಮುಗಿಸಿ ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಉತ್ತಮ ಅಂಕದೊಂದಿಗೆ ಮಹಿಳಾ ಪದವಿ ಪೂರ್ವ ಕಾಲೇಜು ಬಲ್ಮಠ ಜ್ಯೋತಿ ಇಲ್ಲಿ ಮುಗಿಸಿದರು. ಅದೇ ಸಮಯದಲ್ಲಿ ರೂಪಾರ ಜೀವನದಲ್ಲಿ ವಿನಯ್ ಕುಮಾರ್ ಅವರು ಜೀವನ ಸಂಗತಿಯಾದದ್ದು. ಬಾಳಪಥಕ್ಕೂ ಸಾಂಗತ್ಯ ನೀಡಿ ಅವರ ಮುಂದಿನ ಕನಸಿಗೆ ಜೀವ ತುಂಬುತ್ತಾರೆ. 2007ರಲ್ಲಿ ತನುಷಾ ಎಂಬ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾರೆ. ಮಗುವಿನ ಲಾಲನೆ ಪಾಲನೆ ಜೊತೆಗೆ ಗೃಹಿಣಿಯಾಗಿ ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸಿದ ರೂಪಾ ವಿನಯ್ ಕುಮಾರ್ ಅವರಿಗೆ ತಾವು ಅರ್ಧದಲ್ಲಿ ನಿಲ್ಲಿಸಿದ್ದ ಶಿಕ್ಷಣವನ್ನು ಮುಂದುವರಿಸಬೇಕೆಂಬ ಬಯಕೆ ಹುಟ್ಟಿತು. ಈ ಬಯಕೆಗೆ ಪತಿಯ ಸಹಕಾರ ದೊರಕಿ ತಮ್ಮ ಕಾರ್ಯದೊತ್ತಡದ ನಡುವೆಯೂ BA ಪದವಿ, MA ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕದ ದೂರಶಿಕ್ಷಣ ಕೇಂದ್ರ ಮೈಸೂರಿನಲ್ಲಿ ಪಡೆದುಕೊಂಡರು. ಸಾಧಿಸುವವನನ್ನು ಜಯವು ಸದಾ ಹಿಂಬಾಲಿಸುತ್ತದೆ ಎಂಬಂತೆ ಇವರು ಶಿಕ್ಷಣದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಪದವಿಯನ್ನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಪೂರ್ಣಗೊಳಿಸಿರುತ್ತಾರೆ. ಇವಿಷ್ಟು ವಿದ್ಯಾಭ್ಯಾಸದ ದಿನಗಳಾದರೆ ಮುಂದಿನ ಹಂತದಲ್ಲಿ ಕೆಲಸಕ್ಕಾಗಿ ಹಲವಾರು ಪರೀಕ್ಷೆಯನ್ನು ಎದುರಿಸಿರುವ ರೂಪಾ ಸಮಾಜದೆಡೆಗೆ ಮೊದಲ ಹೆಜ್ಜೆ ಆರಂಭವಾಗುವ ಅಂಗನವಾಡಿಯಿಂದಲೇ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುತ್ತಾ ಸಾಗುತ್ತಾರೆ. ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಈ ಕ್ಷೇತ್ರದಲ್ಲಿ 15 ವರ್ಷಗಳ ಅನುಭವಿ. ಈ ಕೆಲಸದ ನಡುವೆ 12 ವರ್ಷಗಳಿಂದ ಬೇರೆ ಬೇರೆ ಶಾಲೆಗಳಲ್ಲಿ ಈಜು ತರಬೇತಿಯನ್ನು ನೀಡುತ್ತಿದ್ದಾರೆ. ಹೀಗೆ ಶಿಕ್ಷಣದ ಕಲಿಕೆ, ಶಿಕ್ಷಕಿಯಾಗಿ ಪುಟಾಣಿಗಳೊಡನೆ ಒಡನಾಟ, ಈಜು ತರಬೇತಿ, ಅದರ ಜೊತೆಗೆ ಪತಿ, ಮಗಳು, ಮನೆವಾರ್ತೆಯ ಒತ್ತಡದಲ್ಲಿಯೂ ಹಲವಾರು ಸೃಜನಶೀಲ ಹವ್ಯಾಸಗಳು ಇವರನ್ನು ಅಪ್ಪಿಕೊಂಡಿವೆ. ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ರೂಪಾ ಬಹುಮುಖ ಪ್ರತಿಭೆ. ಮನೆಯ ಸಮೀಪದ ಶ್ರೀ ವ್ಯಾಘ್ರೇಶ್ವರಿ ಭಜನಾ ಮಂದಿರದಲ್ಲಿ ನಡೆಯುವ ಭಜನಾ ಕಾರ್ಯಕ್ರಮದಲ್ಲಿ ವರ್ಷಂಪ್ರತಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯ ಜೊತೆ ನೃತ್ಯ ನಿರೂಪಣೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಜೊತೆಗೆ ಕವನ, ಲೇಖನಗಳನ್ನು ಬರೆದು ಸಾಹಿತ್ಯ ಕ್ಷೇತ್ರದಲ್ಲೂ ಸೈ ಎನಿಸಿಕೊಂಡಿರುವವರು. ನೃತ್ಯ ತರಬೇತಿಯನ್ನು ನೀಡುವ ಮೂಲಕ ಹಲವಾರು ಪುಟಾಣಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಡ್ಯಾನ್ಸ್ ಟೀಚರ್. ಶಾಲಾ ಮಟ್ಟದಿಂದಲೇ ಅಥ್ಲೆಟಿಕ್ ವಿಭಾಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಇವರು ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. 2003ರಲ್ಲಿ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿದ ಸಾಧಕಿ ನಮ್ಮ ರೂಪಾ ವಿನಯ್ ಕುಮಾರ್. ಸದಾ ಚುರುಕುತನದ ಮಾತುಗಳನ್ನಾಡುವ ಇವರು ಎಲ್ಲರನ್ನೂ ನಗಿಸುತ್ತಾ ಹುರಿದುಂಬಿಸುತ್ತಾ ಎಲ್ಲರಲ್ಲೂ ಬೆರೆಯುವ ವ್ಯಕ್ತಿತ್ವ ಇವರದು. ಇಂತಹ ಪ್ರತಿಭಾ ಸಂಪನ್ನೆಯೂ ಜನಾನುರಾಗಿಯೂ ಆದ ಶ್ರೀಮತಿ ರೂಪಾ ವಿನಯ್ ಕುಮಾರ್ ಇವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಮತ್ತು ಇವರ ಸೇವೆಗೆ ಸಮ್ಮಾನಗಳು ಇವರನ್ನು ಅರಸಿ ಬರಲಿ ಎಂಬ ಹಾರೈಕೆ ನಮ್ಮ ಟೀಮ್ ಜೇನುಗೂಡಿನದು.